ಮಂಗಳೂರಿನಲ್ಲಿ ಸಿಎಎ ಎನ್ಆರ್ಸಿ ವಿರುದ್ಧ ನಡೆಸಿದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ಮೇಲೆ ಗೋಲಿಬಾರ್ ನಡೆಸಿದ ಘಟನೆಗೆ 2 ವರ್ಷಗಳು ತುಂಬಿವೆ. 2 ಜೀವ ಬಲಿ ತೆಗೆದುಕೊಂಡ ಪೊಲೀಸ್ ಕ್ರೌರ್ಯತೆಗೆ 2 ವರ್ಷಗಳಾಗಿವೆ. ಅದನ್ನ ಮರು ನೆನಪಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ನಗರದ ಕ್ಲಾಕ್ ಟವರ್ ಬಳಿ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯರಾದ ರಿಯಾಜ್ ಕಡಂಬು ಮಾತನಾಡಿ, ಈ ಒಂದು ದಿನವನ್ನ ನಾವೆಂದು ಮರೆಯುವುದಿಲ್ಲ. ಜಿಲ್ಲೆಗೆ ಇದೊಂದು ಕರಾಳ ದಿನವಾಗಿದೆ. ಅಮಾಯಕ ನೌಶೀನ್ ಹಾಗೂ ಜಲೀಲ್ರನ್ನ ಗೋಲಿಬಾರ್ ನಡೆಸಿದಂತಹ ಪೊಲೀಸ್ ಕ್ರೂರರಿಗೆ ಹಾಗೂ ನೇತೃತ್ವ ನೀಡಿದ ಅಂದಿನ ಕಮಿಷನರ್ ಹರ್ಷರ್ ಅವರಿಗೆ ಕಾನೂನಿನ ಮುಖಾಂತರ ಉತ್ತರ ನೀಡಿಯೇ ತೀರ್ತೇವೆ ಎಂದರು. ಇನ್ನು ಪ್ರತಿಭಟನಾ ಸ್ಥಳದಲ್ಲೇ ಗೋಲಿಬಾರ್ ನಡೆಸಿದ ಘಟನೆಯನ್ನ ಅಣುಕು ಪ್ರದರ್ಶನ ಮಾಡುವ ಮೂಲಕ ಪೊಲೀಸ್ ಕ್ರೌರ್ಯತೆಯನ್ನ ಕಾರ್ಯಕರ್ತರು ನೆನಪಿಸಿದರು. ಡಿಸೆಂಬರ್ 19ರಂದು ಮಂಗಳೂರು ಪೊಲೀಸ್ ಗೋಲಿಬಾರ್ ಬರ್ಬರಿ ಹತ್ಯೆಗೆ ಸಾಕ್ಷಿಯಾಯಿತು. ಶಾಂತಿಯುತವಾಗಿ ಎನ್ಆರ್ಸಿ ವಿರುದ್ಧ ಪ್ರತಿಭಟಿಸುತ್ತಿದ್ದಂತಹ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯವನ್ನು ಯುವಕರನ್ನು ಟಾರ್ಗೆಟ್ ಮಾಡಿ ಮಂಗಳೂರು ಹಲವು ಭಾಗದಲ್ಲಿ ಕ್ರೂರವಾಗಿ ವರ್ತಿಸಲಾಯಿತು. ಇದು ಯಾವುದರನ್ನು ಗುರುತಿಲ್ಲದೆ ಕೆಲಸ ಬಿಟ್ಟು ಬರುತ್ತಿದ್ದ ನೌಶೀನ್ ಹಾಗೂ ತನ್ನ ಮಕ್ಕಳನ್ನು ಮನೆಗೆ ಬಿಟ್ಟು ತನ್ನ ಮನೆಗೆ ಹೋಗುತ್ತಿದ್ದಂತಹ ಜಲೀಲ್ ಪೊಲೀಸರ ಬಂದೂಕಿಗೆ ಕೊಂದು ಹಾಕಿದರು. ಗೋಲಿಬಾರ್ ನಾವು ನ್ಯಾಯಾಂಗ ಜಲೀಲ್ ಅನ್ನುವಂತ 2 ಸಹೋದರರನ್ನು ಗುಂಡುಕ್ಕಿ ಕೊಲ್ಲುವ ಮೂಲಕ ನಾವು ಕೂಡ ಯುಪಿಯ ಪೊಲೀಸರಿಗಿಂತ ಭಿನ್ನವಿಲ್ಲ ಅನ್ನುವುದನ್ನ ಹರ್ಷರ್ ಅವರ ನೇತೃತ್ವದ ಅಂದಿನ ಮಂಗಳೂರಿನ ಪೊಲೀಸರು ತೋರಿಸಿಕೊಟ್ಟರು. ಇಲ್ಲಿ ನಾವು ನೋಡ್ಕೊಳ್ಬೇಕಾದಂತಹದ್ದು ಪೊಲೀಸ್ ಇಲಾಖೆ ಅನ್ನುವಂಥದ್ದು ಕಾನೂನನ್ನು ರಕ್ಷಿಸಲಿಕ್ಕೆ ಮತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ಅನ್ನುವಂತಹ ಧ್ಯೇಯ ಒಂದು ಘೋಷಣೆ ಇಟ್ಟುಕೊಂಡಿದ್ದರೆ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿನ ನ್ಯಾಯ ವ್ಯವಸ್ಥೆಯನ್ನು, ಇಲ್ಲಿನ ಸಂವಿಧಾನವನ್ನು, ಇಲ್ಲಿನ ಪ್ರತಿಭಟಿಸುವ ಹಕ್ಕನ್ನು ಎಲ್ಲವನ್ನೂ ಕೂಡ ತುಳಿದು ಹಾಕಿ ಇಲ್ಲಿನ ಫ್ಯಾಸಿಸ್ಟ್ ಸರ್ಕಾರ ಮತ್ತು ಸಂಘ ಪರಿವಾರದ ಕಚೇರಿಗಳನ್ನ ಮೆಚ್ಚಿಸುವಂತಹ ಭಾಗವಾಗಿ ಇಲ್ಲಿನ ಹರ್ಷ ಅನ್ನುವಂತಹ ಕ್ರೂರ ಪೊಲೀಸ್ ಅಧಿಕಾರಿ 2 ಜೀವಗಳನ್ನು ಗುಂಡುಕಿಕೊಳ್ಳಲಿಕ್ಕೆ ನಿರ್ದೇಶವನ್ನು ಇಡ್ತಾರೆ ಎಂದು